ಉಡುಪಿ ಜಿಲ್ಲೆಯ ಕೊರಂಗ್ರಪಾಡಿಯಲ್ಲಿ 2 ನಂಬರ್ ಪ್ಲೇಟ್ ಹೊಂದಿದ್ದ ಒಂದೇ ಲಾರಿಯೊಂದು ಟ್ರಿಪ್ ಶೀಟ್ ಇಲ್ಲದೆ ಅಕ್ರಮವಾಗಿ ಮರಳು ಸಾಗಾಟ ಮಾಡ್ತಾ ಇರುವುದನ್ನು ಉಡುಪಿ ಜಿಲ್ಲಾ ಲಾರಿ ಮಾಲಕರ ಸಂಘದವರು ಪತ್ತೆ ಹಚ್ಚಿ ದೂರು ನೀಡಿದಂತಹ ಘಟನೆ ನಡೆದಿದೆ. ಮರಳು ಸಾಗಾಟ ಮಾಡ್ತಾ ಇದ್ದ ಈ ಟಿಪ್ಪರ್ನಲ್ಲಿ 2 ನಂಬರ್ ಪ್ಲೇಟ್ಗಳಿದ್ವು. ಜೊತೆಗೆ ಟಿಪ್ಪರ್ಗೆ GPS ಸಹ ಅಳವಡಿಕೆ ಮಾಡಿರಲಿಲ್ಲ. ಟ್ರಿಪ್ ಶೀಟ್ ಕೂಡ ಇರಲಿಲ್ಲ. ಲಾರಿಯ ಹಿಂಬದಿಯಲ್ಲಿ 1 ನಂಬರ್ ಮತ್ತು ಮುಂಭಾಗದಲ್ಲಿ ಇನ್ನೊಂದು ನಂಬರ್ ಇರುವುದನ್ನು ಗಮನಿಸಿದಂತಹ ಸ್ಥಳೀಯ ಟೆಂಪೋ ಚಾಲಕ ಮಾಲಕ ಸಂಘದವರಿಗೆ ಅನುಮಾನ ಬಂದು ಟಿಪ್ಪರ್ ಅನ್ನು ನಿಲ್ಲಿಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭ ಎರಡೂ ಕಡೆಯವರಿಗೆ ಕೆಲ ಹೊತ್ತು ಮಾತಿನ ಚಕಮಕಿ ನಡೆದಿದೆ. ಸುದ್ದಿ ತಿಳಿದ ಪೊಲೀಸರು ಮತ್ತು ಗಣಿ ಇಲಾಖೆಯವರು ಸ್ಥಳಕ್ಕೆ ಬಂದಿದ್ದಾರೆ. ಟಿಪ್ಪರ್ ಅನ್ನು ಠಾಣೆಗೆ ತರುವಂತೆ ಸೂಚನೆಯನ್ನು ನೀಡಿದ್ದಾರೆ. ಆದರೆ ಪೊಲೀಸ್ ಠಾಣೆಗೆ ಹೋಗುತ್ತೇನೆ ಎಂದು ಹೇಳಿದ ಚಾಲಕ ಟಿಪ್ಪರ್ನೊಂದಿಗೆ ಪರಾರಿಯಾಗಿದ್ದಾನೆ. ಈ ಇಡೀ ಹೈಡ್ರಾಮದ ಹಿಂದೆ ಅಕ್ರಮ ಮರಳುಗಾರಿಕೆಯ ಲಾಬಿ ಇದೆ ಎನ್ನಲಾಗ್ತಾ ಇದ್ದು ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ನಮಗೆ ಮಾಹಿತಿ ಬಂತು. ನಾವು ನೋಡುವ ಅದು ಏನು ಅಂತೇಳಿ ಪರಿಶೀಲನೆ ಮಾಡುವ ಅಂತ ಹೇಳಿ ನಾವು ಬಂತು. ನಾವು ಎಲ್ಲರೂ ಒಟ್ಟಾಗಿ ಬಂತು. ನಾವು ಸುಮಾರು ಈಗಾಗಲೇ ಅಲ್ಲಿ ಇಲ್ಲಿ ಅಂತ ಒಂದು 50 ಜನ ಇದ್ದೇವೆ ಟೀಮ್ ಆಗಿ. ಏನಾಗಿದೆ, ಹಿಂದಿನ ವೆಹಿಕಲ್ ನಂಬರ್, ಹಿಂದೆ ಒಂದು ವೆಹಿಕಲ್ ನಂಬರ್ ಉಂಟು, ರಿಜಿಸ್ಟ್ರೇಷನ್ ನಂಬರ್, ಮುಂದೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಉಂಟು. ಈಗಾಗಲೇ ನಮಗೆ ಅದನ್ನು ಸ್ವಲ್ಪ ಅನುಮಾನಾಸ್ಪದವಾಗಿದ್ದರಿಂದ ನಾವು ತಪಾಸಣೆ ಮಾಡುವಾಗ